ಕುಂದಾಪುರದ ಸಂಗಮ್ ಸಮೀಪ ಇರುವ ಡಾಕ್ಟರ್ ಬಿಬಿ ಹೆಗ್ಡೆ ಕಾಲೇಜು ಸಹ ಪ್ರಾಂಶುಪಾಲರು ವಿದ್ಯಾರ್ಥಿಯೊಬ್ಬರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಎಂದು ಆರೋಪಿಸಿ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ತರಗತಿಯನ್ನು ಬಹಿಷ್ಕರಿಸಿ ಕಾಲೇಜಿನ ಮುಂದೆ ಧರಣಿ ನಡೆಸಿದ ಘಟನೆ ಬುಧವಾರ ನಡೆದಿದೆ. ಮಂಗಳವಾರ ತರಗತಿಯಲ್ಲಿ ಪಟಾಕಿ ಹೊಡೆಸಿದ್ದಾರೆ ಎಂದು ಯಾವುದೇ ತಪ್ಪು ಮಾಡದ ವಿದ್ಯಾರ್ಥಿಯೋರ್ವನ ಮೇಲೆ ಸಹ ಪ್ರಾಂಶುಪಾಲರು ಹಲ್ಲೆ ನಡೆಸಿದ್ದಾರೆ. ಒಂದು ವೇಳೆ ತಪ್ಪು ಮಾಡಿದ್ದರೆ ಕರೆಸಿ ಕಾಲೇಜು ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳಬಹುದಿತ್ತು. ಆದರೆ ಮನಬಂದಂತೆ ಹಲ್ಲೆ ನಡೆಸಿದ್ದನ್ನ ಖಂಡಿಸುತ್ತೇವೆ. ಈ ಹಿಂದೆಯೂ ಅವರು ಕ್ಷುಲ್ಲಕ ವಿಚಾರಗಳಿಗೆ ವಿದ್ಯಾರ್ಥಿಗಳಿಗೆ ಥಳಿಸಿದ್ದಾರೆ. ಹಲ್ಲೆ ನಡೆಸಿರುವುದು ಸರಿನಾ ಎಂದು ನ್ಯಾಯಯುತವಾಗಿ ಪ್ರಶ್ನಿಸಿದ್ರೆ ಉಡಾಪಿಯ ಮಾತನಾಡುತ್ತಾರೆ. ಹಲ್ಲೆ ನಡೆಸಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ತೋರಿಸಿ ಅಂದ್ರೆ ಅದನ್ನ ತೋರಿಸುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ರು. ಬುಧವಾರ ಬೆಳಗ್ಗೆಯಿಂದ ತರಗತಿಗೆ ಹೋಗದೆ ಕಾಲೇಜು ಮುಂಭಾಗದಲ್ಲಿ ಧರಣಿ ಕೂತು ಸಹ ಪ್ರಾಂಶುಪಾಲರ ಹಾಗೂ ಕಾಲೇಜಿನ ವಿರುದ್ಧ ಅಧಿಕಾರಿಗಳನ್ನು ಕೂಗಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಲ್ಲೆ ಮಾಡಿದ ಸಹ ಪ್ರಾಂಶುಪಾಲರನ್ನ ಕಾಲೇಜಿನಿಂದ ವಜಾಗೊಳಿಸಬೇಕು, ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರನ್ನ ಸ್ಥಳಕ್ಕೆ ಕರೆಸುವಂತೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದರು. ಅದು ಓಕೆ, ಅವ್ರು ಈಗ ಕೇಳಿದಾಗ ಅಡಿಲೇ ಇಲ್ಲ, ನಾವು ಏನು ಮಾಡಲೇ ಇಲ್ಲ ಅಂತ ಜನ ಕಳಿಸಿ ಹೊಡ್ತೇವೆ ಅಂತ ಅದು ಹೇಳಿದ್ರು. ಅದು ತಪ್ಪು. ಅವರು ಚೇತನ್ ಅವರ ಪ್ರಭರ ಪ್ರಾಂಶುಪಾಲರ ಚೇತನ್ ಸರ್ ಅವರೇ ಹೇಳಿದ್ದು, ನಾವು ಜನ ಕಳಿಸಿ ಹೊಡ್ತೀವಿ, ನೀವು ಏನು ಮಾಡ್ಕೊಳ್ತೀರಿ ಅಂದರೆ ಈಗ ಪ್ರೈವೇಟ್ ಕಾಲೇಜ್ ಏನು ಮಾಡ್ಕೊಳ್ಳಿಕ್ಕಾಗಲ್ಲ. ಗೌರ್ಮೆಂಟ್ ಕಾಲೇಜ್ ಏನು ರೂಲ್ಸ್ ಇದೆ, ಅವ್ರು ಏನು ಹೇಳೋರು ಆಗ ಆಯ್ತು ಓಕೆ. ಈಗ ನಮ್ಗೆ ಏನು ಬೇಡ, ಏನು ಅವ್ರು ಒಂದು ರಿಸೈನ್ ಆಗಬೇಕು ಕಾಲೇಜ್ ಅಷ್ಟೇ, ಮತ್ತೇನು ಬೇಡ. ಅವ್ರ ಪ್ರೊಸೀಜರ್ ನಾವು ಮಾಡಲಿಲ್ಲ ಅಷ್ಟೇ ಬಿಟ್ಟರೆ. ನಾವು ಈಗ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ, ಅವ್ರಿಬ್ಬರು ಬರ್ತಾ ಇದ್ದಾರೆ. ಬಟ್ ನಾಳೆ ಮತ್ತೆ ಇದೇ ಕಂಟಿನ್ಯೂ ಆಗುತ್ತೆ. ಮುಂದಿನ ಹೋರಾಟ ನಮ್ದು ನಾವು ಮಾಡೋದು ಮಾತ್ರ ಅವ್ರು ರೋಡಿಸಮ್ ಮಾಡ್ತಾರೆ, ಅವ್ರು ಮಾಡ್ತಾರೆ ರೋಡಿಸಮ್. ನಾವು ದಬ್ಬಾಳಿಕೆ ಆಗ್ತಾ ಇದೆ, ಅದು ನಮ್ಗೆ ಆಗಲ್ಲ. ಜೀವ ಬೆದರಿಕೆ ಯಾರಿಗೆ? ವಿದ್ಯಾರ್ಥಿಗಳ ಪ್ರತಿಭಟನೆಯ ಕಾವು ಜೋರಾದಾಗ ಕುಂದಾಪುರ ಪಿಎಸ್ಐ ಹರೀಶ್ ಆರ್ ನಾಯಕ್ ಸ್ಥಳಕ್ಕೆ ಧಾವಿಸಿ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದ್ರು. ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು. ಠಾಣೆಯಲ್ಲಿ ಪರವಾನಗಿ ತೆಗೆದುಕೊಂಡು ಪ್ರತಿಭಟಿಸೆ, ಅದನ್ನ ಬಿಟ್ಟು ಏಕಾಏಕಿಯಾಗಿ ಧರಣಿ ಕೂರುವುದು ಸರಿಯಲ್ಲ. ನನ್ನ ಮಾತನ್ನ ಮೀರಿದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಖಡಕ್ ಎಚ್ಚರಿಕೆ ನೀಡಿದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದ್ರು. ಎಲ್ಲ ನೋಡಿ ಯಾರಿಗೆ 4 ಜನ ಕಂಪ್ಲೇಂಟ್ ಕೊಡಿ, ಆಕ್ಷನ್ ತಗೊಳ್ತೀನಿ. ನಾನು ಕೇಸ್ ಹಾಕಿದ್ರೆ ಮತ್ತೆ ನೋಡಿ ಸರಿ ಆಗೋದಿಲ್ಲ. ಆಯ್ತು ಹೊಡೆದಿರಲ್ಲ, ಕಂಪ್ಲೇಂಟ್ ಕೊಡಿ, ಆಕ್ಷನ್ ತಗೊಳ್ತೀನಿ. ಒಪ್ಕೊಳ್ಳದೆ ಇರಲಿ, ಕಂಪ್ಲೇಂಟ್ ಕೊಡಿ, ನಾವು ಆಕ್ಷನ್ ತಗೊಳ್ಳಿಕ್ಕೆ ನಾನಿದ್ದೀನಿ. ನೀವು ಪ್ರೊಟೆಸ್ಟ್ ಮಾಡೋದು ಉದ್ದೇಶ ಇಲ್ಲ. ಆಯ್ತು, ಆಕ್ಷನ್ ತಗೊಳ್ಳಿಕ್ಕೆ ನಾನಿದ್ದೀನಿ, ನೀವಲ್ಲ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.